ರಿಕ್ಷಾ ಕಾಲ್ ಮಾಡ್ತೀನಾ ಹಿಂದೆ ಪಾಡ ಹಿಂದೆ ಇವಾಗ ಹೊರಗಡೆ ಹೋಗೋಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡುವ. ಇಲ್ಲಿ ಒಬ್ರು ಪರಿಚಯ ಅಂದರೆ ತೋರಿಸ್ತಾ ಇದ್ದಾರೆ ನನಗೆ. ಬೊಕ್ಕ ಅಡ್ರೆಸ್ ಬಂದೆ ಒಂದು ಸ್ವಲ್ಪ ದೀಪ ವಿನೀತ ಅಂದರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ಗೊಬ್ಬರ ಆದ ಬಂದಾಕಿ ಏನು ಹೋಗೋದು ಆಲ್ ದ ವೆರಿ ಬೆಸ್ಟ್. ಓಲ್ ಬರ್ತಾನೆ ಮೊದಲು ಆಡ ರಿಕ್ಷಾ ಕಾಲ್ ಮಾಡ್ತೀನಾ ನಮ್ಮದೆಂಬ ಎಂಡಲ್ಲ ಪರ್ಸ್ ಉಂಟು ಮತ್ತೆ ಮಾತುಗಳೆಲ್ಲ ಸ್ಕ್ಯಾನರ್ ಉಂಟು. ಯಬ್ಬಾ ಹಿಂದೆ ಪಾಡ ಫೋನ್ ಗೊತ್ತಾಗ್ತಿ ನಂಗೆ. ಯಬ್ಬೋ ಅವತ್ತು ಮೀತ ಇಲ್ಲ ದಿನ ಎಳಪುರತ್ತಾಗಿ ಓಂಡಿಯ ರಿಕ್ಷಾ ಬತ್ತ ಗೋ. ಗೈಸ್, ಬ್ಯಾಂಕಿಗೆ ಬಂದಿದ್ದೀನಿ ಬುಕ್ ಎಂಟ್ರಿಗೆ. ಗೈಸ್, ಬುಕ್ ಎಂಟ್ರಿಗೆ 12:05ಗೆ ಬಂದೆ. ಇವಾಗ ಹೊರಗಡೆ ಹೋಗೋಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡುವ. ಜಸ್ಟ್ ಬುಕ್ ಎಂಟ್ರಿ ಅಷ್ಟೇ. ಬುಕ್ ಬಂದ್ಲೆ ನಾನು ಸೌಖ್ಯ ಇರಂಚಲ್ಲ ನೆಟ್ಟಿ ನಾಲ್ಕು ಇವಾಗ ಎಂಟ್ರಿ ಹೊಡಿ ಆರು ಹಾಪುನ್ ಪಂಡಿಯರ ಚೂರು ಎಂಟ್ರಿ ಉಂಡಿಗೇನ ನೆಟ್ಟಿ ಎಂಟ್ರಿ ಉಂಡ ಅಂದು ಅವು ತೂಲೆ ಡೇಟ್ ತೂಲೆ ಎಪ್ಪದಂದು ಆನಲ್ಲ ಇರ್ಬೇಕಾದ ಉಂಡಾ ಹಾಂ ಉಂಡು. ಹಾಂ ಮಸ್ತ್ ಉಂಡ ನಾವು ಎಂಕಾಪುನ ಮಲ್ಪರೆ ಅವು ಸ್ಯಾಲ್ರಿ ತಂದು ಕೊಡ್ತೇವೆ ಸ್ಯಾಲರಿ ಸ್ಯಾಲ್ರಿ ತರಿಸಿ ಇಚ್ಚಿಡ ಓಕೆ ಇನ್ನು ಸಮಯ ತುಂಬ ಕೊಡ್ತೇವೆ ಇದೊಂದು ತೆಗಿತಾ ನಮ್ಮ ಕೈಕು ಫಿಕ್ಸ್ ಹೋಗಿದಾರೆ ನೋಡಿ ಗೊತ್ತು ನಂಗೆ ಬರ್ತದೆ ಹೌದಾ ನನಗೆ ತೊಂದರೆ ಕುಂಟು ಬರ್ತೈತೆ ಇಸ್ಲಾ ಉಂಡೆ ಬರ್ಚ ಡೆಬಿಟ್ ಕಾರ್ಡ್ ಈ ಪ್ಲೀಸ್ ಒಂದು ದೀಪ ನಮ್ಮ ತುಂಬ ಗೈಸ್, ಬ್ಯಾಂಕಿಗೆ ಬಂದಿದ್ದೀನಿ ಮಂಚಕಲಲ್ಲಿ. ನನಗೆ ಇಲ್ಲಿ ಒಬ್ಬರು ಪರಿಚಯ ಅಂದರೆ ಮುಂಚಿನಿಂದ ಕೂಡ. ಅವ್ರ ಹತ್ರ ಮಾತಾಡಿದೆ, ತುಂಬ ಖುಷಿ ಆಯಿತು. ಹೇಗಿದ್ದೀ ಅಂತ ಹೇಳಿದರು. ಅವ್ರನ್ನ ತೋರಿಸ್ತೀನಿ ನೋಡಿ. ಇವಾಗ ಸಾರಿ ಹಾಕಿದ್ದಾರೆ. ಅವ್ರು ಕೇಳಿದೆ ಫೋಟೋ ತೆಗಿಯೋದಂತೆ. ಅದಕ್ಕೆ ನಾನು ಹೇಳಿದೆ ವ್ಲಾಗ್ ಅಂತೇಳಿ. 7th 6th ಆ ಥರ ಇರುವಾಗ ಅವರು ನಮ್ಮನ್ನು ಅವಾಗಿಂದ ಇದ್ದರು. ಇವಾಗ ಕೂಡ ಹೆಂಗಿದ್ದಾರೆ ನೋಡಿ, ಹೆಂಗಾಗಿ ಇವಾಗ ಬರ್ತಾರೆ ನೋಡಿ ಅವರು. ನೋಡಿ 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 ಅವರೇ ಬುಕ್ ಎಂಟ್ರಿಗೆ ಸಬರಜ್ಜಿ ಅವೇ ಮಾತು ಕೊಡ್ತೇವೆ. ಕಾಯಿಸಿ ಬ್ಯಾಂಕ್ನವರು ಹೆವಿ